ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ರಾಜ್ಯದ ಕಾಂಗ್ರೆಸ್ ಸರ್ಕಾರದ 2 ವರ್ಷದ ಸಾಧನೆ ಏನೂ ಇಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತ ವ್ಯವಸ್ಥೆ ಸಂಪೂರ್ಣ ವಿಫಲ ಎಂದು ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಧರ್ಮ ದ್ವೇಷ ಮಾಡುವುದು, ಕೇಂದ್ರ ಸರ್ಕಾರವನ್ನ ದೂರುವುದು, ಪ್ರಧಾನಿಯ ಡ್ರೆಸ್ ಬಗೆಗೆ ಮಾತನಾಡುವಂತಹ ಬಾಲಿಶ ಕೆಲಸವನ್ನ ಸಂತೋಷ್ ಲಾಡ್ ಮಾಡಿದ್ದಾರೆ. ಶುದ್ಧ ನೀರು ನೀಡುವ ಜಲಜೀವನ್ ಯೋಜನೆ ಸಂಪೂರ್ಣ ವಿಫಲವಾಗಿದೆ. ಪರಿಶಿಷ್ಟ ಪಂಗಡಕ್ಕೆ ರಾಜ್ಯ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ. ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕಾದಂಥ ಸರ್ಕಾರ ಒಂದು ಕನಿಷ್ಠ ಪ್ರಜ್ಞೆಯನ್ನು ಬಳಸದೆ ಸಂಘರ್ಷದ ಹಾದಿಯನ್ನು ಇರುವಂತಹದ್ದು 2 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನೆ ಎನ್ನುವಂಥ ಆಪಾದನೆಗಳನ್ನು ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರವನ್ನ ಕಾರಣದಿಂದ ದ್ವೇಷ ಮಾಡುವುದು, ಪ್ರಧಾನಿಯವರ ಶರ್ಟಿನ ಬಗ್ಗೆ, ಪ್ರಧಾನಿಯವರ ಉಡುಪಿನ ಬಗ್ಗೆ, ಶರ್ಟಿನ ಬಗ್ಗೆ ಏನೂ ಇಲ್ಲದೆ ಸಂತೋಷ್ ಲಾಡ್ನಂಥ ಕಾರ್ಮಿಕ ಮಂತ್ರಿಗಳು ಆ ಬಡವರ ಇಲಾಖೆಯನ್ನು ಇಟ್ಟುಕೊಂಡು ಆ ಕಾರ್ಮಿಕರಿಗೆ, ದುರ್ಬಲರಿಗೆ ಯಾವ ರೀತಿ ಸವಲತ್ತನ್ನು ಕೊಡಬೇಕು ಅಂತ ಯೋಚನೆ ಮಾಡುವಂಥ ಒಂದು ಇಲಾಖೆಯ ಮುಖ್ಯಸ್ಥರಾಗಿ ನೇರವಾಗಿ ಪ್ರಧಾನಿಯ ಡ್ರೆಸ್ ಬಗ್ಗೆ ಮಾತಾಡುವಂಥ ಸಣ್ಣ ಮಟ್ಟಕ್ಕೆ ಮಂತ್ರಿಗಳು ಹಿಡಿದಿರುವಂಥ ರೀತಿ, ಎಲ್ಲಕ್ಕಿಂತ ಹೆಚ್ಚಾಗಿ ಅದೇ ರೀತಿಯ ತತ್ವ. ಯಾವುದೇ ರಸ್ತೆಗಳಿಗೆ 2 ವರ್ಷದಿಂದ ₹1 ಖರ್ಚು ಮಾಡಿದಂಥ ಉದಾಹರಣೆಗಳು ತೋರ್ತಾ ಇಲ್ಲ. ಎಲ್ಲ ರಸ್ತೆಗಳು ಹೊಂಡಗೊಂಡು ಬಿದ್ದುದನ್ನು ನಾವು ಕಾಣ್ತಾ ಇದ್ದೇವೆ. ಕೇಂದ್ರ ಸರ್ಕಾರ 50% ಕೊಟ್ಟು 72,000 ಕೋಟಿ ರೂಪಾಯಿಯಲ್ಲಿ ಜಲಜೀವನ ಯೋಜನೆ ಜಾರಿಗೆ ತರ್ತಾ ಇದೆ. ಮನುಷ್ಯರ ಪ್ರತಿ ಕುಟುಂಬಕ್ಕೂ ಕೂಡ ಶುದ್ಧವಾದ ನೀರು ಸಿಗಬೇಕು ಅನ್ನೋದು ಕೇಂದ್ರ ಸರ್ಕಾರದ ಯೋಜನೆ. ಕೇಂದ್ರ ಸರ್ಕಾರ 50% ಕೊಡ್ತಾ ಇದೆ ಅದಕ್ಕೆ. ಆದರೆ ಇಡೀ ರಾಜ್ಯದಲ್ಲಿ ಜಲಜೀವನ ಯೋಜನೆ ಸಂಪೂರ್ಣ ವಿಫಲ ಆಗಿಬಿಟ್ಟಿದೆ. ರಾಜ್ಯದಲ್ಲಿರುವಂಥ ಅಧಿಕಾರಿಗಳನ್ನು ನಿಯುಕ್ತಿ ಮಾಡಿ ಅದನ್ನು ಸುಸ್ಥಿರ ಮಾಡಿ ಪ್ರತಿಯೊಂದು ಮನೆಗೂ ಶುದ್ಧವಾದ ನಲ್ಲಿ ನೀರನ್ನು ಕೊಡಬೇಕಾಗಿದ್ದ ಇವತ್ತಿನ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗುವಂಥ ಪರಿಸ್ಥಿತಿಗಳು ಬಂದಿದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಡಾ ವೈಭಾರ ಶೆಟ್ಟಿ, ರಾಜೇಶ್ ನಾಯ್ಕ್, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ, ವಿಧಾನ ಪರಿಷತ್ನ ಸದಸ್ಯರಾದ ಕಿಶೋರ್ ಕುಮಾರ್ ಬೊಟ್ಯಾಡಿ, ಪ್ರತಾಪ್ ಸಿಂಹ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಪ್ರತಿ ವರ್ಷವೂ ಪಶ್ಚಿಮ ಘಟ್ಟದಿಂದ ರಭಸವಾಗಿ ಹರಿದು ಬರುವ ಪ್ರವಾಹದಿಂದ ನದಿ ದಂಡೆ ಕೊಚ್ಚಿ ಹೋಗಿ ಇದೀಗ ಕೃಷಿ ಭೂಮಿಯನ್ನು ಕೂಡ ನುಂಗಿ ತನ್ನ ಒಡಲಿಗೆ ಹಾಕಿಕೊಂಡು 100 ಎಕರೆ ಭೂಮಿ ನಾಶ ಮಾಡುವ ಹಂತದಲ್ಲಿದೆ. ಬ್ರಹ್ಮಾವರದ ಬಂಡಿಮಠದ ಭಾಗದಲ್ಲಿ ಹರಿಯುವ ಸೀತಾ ನದಿಯ ಉತ್ತರ ಭಾಗ ಕಳೆದ ಹಲವಾರು ವರ್ಷದಿಂದ ಮಳೆಗಾಲದಲ್ಲಿ ಬರುವ ಭಾರೀ ಪ್ರವಾಹದ ಸೆಳೆತಕ್ಕೆ ನೀಲಾವರ ಬಾವಲಿಕುದ್ರುವಿನ ಉತ್ತರ ಭಾಗದಲ್ಲಿರುವ ನದಿ ದಂಡೆ ವರ್ಷದಿಂದ ವರ್ಷಕ್ಕೆ ಕುಸಿದು ಬಿದ್ದು ನದಿ ಸವೆತಕ್ಕೆ ರೈತರು ನೆಟ್ಟ ಬೃಹತ್ ಮರಗಳು ನದಿ ಪಾಲಾಗಿ ಸವೆತದ ಭೀಕರತೆಯನ್ನ ಹೆಚ್ಚಿಸಿದೆ. ಅತಿ ತುರ್ತಾಗಿ 1/2 ಕಿಲೋಮೀಟರ್ ದೂರದವರೆಗೆ ದಂಡೆ ನಿರ್ಮಾಣ ಮಾಡಿದ್ದಲ್ಲಿ ಅಲ್ಲಿನ ಕೆಲವಷ್ಟು ಭೂಪ್ರದೇಶವೇ ಕಾಣಲು ಸಿಗದು. ಹನೇಹಳ್ಳಿ ಗ್ರಾಮ ಪಂಚಾಯತ್ ವತಿಯಿಂದ ನದಿ ದಂಡೆ ಕಟ್ಟಿ ಅಪಾಯ ಕಡಿಮೆ ಮಾಡುವಂತೆ ಇಲಾಖೆಗೆ ಅದೆಷ್ಟು ಮನವಿ ಮಾಡಿದ್ರು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಕಾರು ವಾಹನಗಳು ಬಾರದ ಕಡೆಯಲ್ಲಿ ಇರುವ ಅಪಾಯವನ್ನ ಕಾಣುವ ಮನಸ್ಸು ಮಾಡದೆ ನದಿ ಸವೆತ ಇರದ ಕಡೆಯಲ್ಲಿ ನದಿ ದಂಡೆ ಕಟ್ಟುವ ಕಾರ್ಯ ಮಾಡುತ್ತಿರುವುದು ಕೃಷಿಕರಿಗೆ, ಊರ ಜನತೆಗೆ ತೀರಾ ಆತಂಕ ತಂದಿದೆ. ಇಲಾಖೆಗಳು ಮತ್ತು ಜಿಲ್ಲಾಧಿಕಾರಿಗಳು ಸೂಕ್ತ ವ್ಯವಸ್ಥೆಯನ್ನ ಮಾಡಿ ಸಂಭವಿಸಬಹುದಾದ ಅನಾಹುತಗಳನ್ನು ತಪ್ಪಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ. ಐಎಎಸ್ ಪರೀಕ್ಷೆಯಾದ ಮೊದಲಿಗೆ ತಪ್ಪು ಮಾಹಿತಿ ನೀಡಿದ ಮತ್ತು ಸರಕಾರಿ ಅಧಿಕಾರಿ ಎಂದು ವಾಹನ ಬಳಸಿದ ಇತ್ಯಾದಿ ವಿವಾದದಲ್ಲಿ ಪಡೆದ ಹುದ್ದೆ ಕಳೆದುಕೊಂಡಿದ್ದ ಪೂಜಾ ಕೇಡ್ಕರ್ಗೆ ಸುಪ್ರೀಂ ಕೋರ್ಟ್ ನಿರೀಕ್ಷಣಾ ಜಾಮೀನು ನೀಡಿದೆ. ಅದೇ ವೇಳೆ ನಿರೀಕ್ಷಣಾ ಜಾಮೀನು ನೀಡದಿರಲು ಇದು ಕೊಲೆಯಂತಹ ಅಪರಾಧವೇನಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿರುವುದರಿಂದ ಪೂಜಾ ಕೇಡ್ಕರ್ ನಿರಾಳವಾಗಿ ಉಸಿರಾಡುವಂತೆ ಮಾಡಿದೆ.
ತರಬೇತಿ ಐಎಎಸ್ ಆಗಿದ್ದಾಗಲೇ ಅಧಿಕಾರಿಯಂತ ನಕಲಿ ಸರ್ನೇಮ್ ಬಳಸಿದ ಇತ್ಯಾದಿ ಆರೋಪದ ಕಾರಣ ಅವರನ್ನ ಐಎಎಸ್ನಿಂದ ವಜಾ ಮಾಡಲಾಗಿತ್ತು. ಪೂನಾ ಮೊದಲಾದ ಕಡೆ ಈಗಾಗಲೇ ಪ್ರಕರಣ ವಿಚಾರಣೆ ನಡೆದಿದೆ. ಈಗ ದಿಲ್ಲಿ ಪೊಲೀಸರು ವಿಚಾರಣೆಗೆ ಬಂಧಿಸಲು ಬಯಸಿದ್ರು. ಅದರ ವಿರುದ್ಧ ಪೂಜಾ ಅವರು ಈಗ ನಿರೀಕ್ಷಣಾ ಜಾಮೀನನ್ನ ಪಡೆದಿದ್ದಾರೆ. 35,000 ರೂಪಾಯಿ ಭದ್ರತಾ ಬಾಂಡ್ ಪಡೆದು ಜಾಮೀನು ನೀಡಲಾಗಿದೆ. ಸಾಕ್ಷ್ಯ ನಾಶ ಮಾಡದಂತೆ ಅವರಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ವಿಚಾರಣೆಗೆ ಸಹಕರಿಸಿದ್ದರಿಂದ ಜಾಮೀನು ಕೊಡಲು ಸಾಧ್ಯವಿಲ್ಲ ಎಂದು ದಿಲ್ಲಿ ಕೋರ್ಟ್ ನೀಡಿದ್ದ ತೀರ್ಪನ್ನ ಸುಪ್ರೀಂ ಕೋರ್ಟ್ ತಳ್ಳಿಹಾಕಿತ್ತು. ಅಲ್ಲದೆ ಜಸ್ಟಿಸ್ ಬಿಬಿ ನಾಗರತ್ನ ಅವರು ಯಾವ ರೀತಿಯ ಸಹಕಾರ, ಅವರೇನು ಕೊಲೆ ಮಾಡಿದ್ದಾರೆಯೇ ಎಂದು ಸಹ ಪ್ರಶ್ನಿಸಿದ್ರು. ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎಸ್.ವಿ. ರಾಜು ಅವರು ಜಾಮೀನು ನೀಡದಂತೆ ವಾದಿಸಿದ್ರು. ಸ್ನೇಹಕೃಪಾ ಮೂವೀಸ್ ಲಾಂಛನದಲ್ಲಿ ನಿರ್ಮಾಣದ ಕಲಾ ಸಾರ್ವಭೌಮ ಸುಧಾಕರ ಬನ್ನಂಚೆಯವರ ಕತೆ, ಚಿತ್ರಕಥೆ, ಸಂಭಾಷಣೆ, ಹಾಡು ಬರೆದು ನಿರ್ಮಿಸಿ ನಿರ್ದೇಶಿಸಿರುವ ಗಂಟು ಕಲ್ವೇರು ತುಳು ಚಲನಚಿತ್ರವು ಮೇ 23ರಂದು ತುಳುನಾಡಿನಾದ್ಯಂತ ತೆರೆ ಕಾಣಲಿದೆ. ಬದುಕಿನಲ್ಲಿ ಗಂಟಿನ ನಂಟು ಅಪಾರವಾಗಿದೆ. ಹಲವು ರೂಪದಲ್ಲಿರುವ ಗಂಟು ಯಾವಾಗ ಹೇಗೆ ಬಿಚ್ಚಿಕೊಳ್ಳುತ್ತದೆ ಎಂಬುದನ್ನು ಗಂಟು ಕಲ್ವೇರ್ ಚಲನಚಿತ್ರದ ಮೂಲಕ ತೋರಿಸಲಾಗಿದೆ. ಹಾಸ್ಯವನ್ನ ವಿಡಂಬನಾತ್ಮಕವಾಗಿ ಚಿತ್ರೀಕರಿಸಲಾಗಿದೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಎಲ್ಲಾ ಮಂದಿರಗಳಲ್ಲಿ ಸಿನಿಮಾ ಬಿಡುಗಡೆಗೊಳ್ಳಲಿದೆ. ಮುಂದೇತರ ಕಡೆಗಳಲ್ಲಿಯೂ ಬಿಡುಗಡೆಗೊಳ್ಳಲಿದೆ. 200 ಮಂದಿ ಕಲಾವಿದರು ಈ ಚಿತ್ರದಲ್ಲಿ ಪಾತ್ರವಹಿಸಿದ್ದು, ಪ್ರತಿ ಫ್ರೇಮ್ನಲ್ಲಿ 20ರಿಂದ 30 ಜನ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಚಿತ್ರತಂಡದವರು ಮಾಹಿತಿಯನ್ನ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯ ಎಲ್ಲ ಸೆಂಟರ್ಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಆಮೇಲೆ ಮುಂದಕ್ಕೆ ಬೇರೆ ಸೆಂಟರ್ಗಳಲ್ಲಿ ರಿಲೀಸ್ ಮಾಡುವಂತ ಒಂದು ಪ್ಲಾನ್ ಹಾಕೊಂಡಿದ್ದೀವಿ. ಯಾವುದೇ ಒಂದು ಸಿನಿಮಾ ತಯಾರು ಮಾಡಿದಾಗ ಮುಖ್ಯವಾಗಿ ಬೇಕಾಗಿರುವುದು ನಮಗೆ ಪತ್ರಿಕಾ ಮಾಧ್ಯಮದವರ ಸಹಕಾರ. ನಿಮ್ಮ ಸಹಕಾರದಿಂದ ಜಾಸ್ತಿ ಜನರಿಗೆ ಇದು ತಲುಪುವಂತಾಗಿ ಜನ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮಗೆ ಹರಸಬೇಕು, ಆಶೀರ್ವದಿಸಬೇಕು ಅಂತ ನಾನು ಎಲ್ಲರಲ್ಲಿಯೂ ಕೂಡ ಭೇಟಿ ಕೊಡ್ತಾ ಇದ್ದೇನೆ. ಈ ಸಿನಿಮಾದ ವಿಶೇಷತೆ ಏನಂದ್ರೆ, ಸುಮಾರು ಹತ್ತಿರ 200 ಜನ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಚಿತ್ರದ ನಾಯಕ ನಟ ಆರ್ಯನ್ ಶೆಟ್ಟಿ ಮಾತನಾಡಿ, 2014ರಲ್ಲಿ ನಾನು ಹೇಮಂತ ಅವಳು ಸೇವಂತಿ ಕನ್ನಡ ಚಿತ್ರದಲ್ಲಿ ನಟಿಸಿದ್ದು, ಅದು ರಾಜ್ಯದಾದ್ಯಂತ ಬಿಡುಗಡೆಗೊಂಡಿದ್ದು ತಮ್ಮ ಸಹಕಾರ ದೊರೆತಿದೆ. ಗಂಟು ಕಲ್ವೇರ್ ಚಿತ್ರವು ಸಂಪೂರ್ಣ ಹಾಸ್ಯಮಯ ಚಿತ್ರವಾಗಿದೆ. ಜೊತೆಗೆ ಫೈಟಿಂಗ್, ಆಕ್ಷನ್ ಇದೆ, ಉತ್ತಮ ಹಾಡು ಇದೆ. ಇಂದಿನ ಒತ್ತಡ ಜೀವನದಲ್ಲಿ 2 ಗಂಟೆಯ ಸಮಯವನ್ನ ಪೂರ್ಣವಾಗಿ ಚಿತ್ರದಲ್ಲಿಯೇ ಕೇಂದ್ರೀಕರಿಸುವಂತಿದೆ ಎಂದು ಹೇಳಿದರು. ಗಂಟೆ ಕಲ್ವೇರ್ ಪಂಪಿನ ಒಂಜಿ ಸಂಪೂರ್ಣವಾಗಿ ಹಾಸ್ಯಮಯ ಸಿನಿಮಾ. 2 ಗಂಟೆ ఉన్నది ಬಿಸಿ ಶೆಡ್ಯೂಲ್ ಜನಕ್ಕೆಲ್ಲ ಟೆನ್ಷನ್ ಇದೆ. 2 ಗಂಟೆ ಥಿಯೇಟರ್ ಬರ್ಪನೆ ಮಲ್ಲ ವಿಷಯ. ಥಿಯೇಟರ್ ಬತ್ತದ 2 ಗಂಟೆ ತುಳುಡೆ 2 ಗಂಟೆ ಬರಪುರಾತ್ ಫುಲ್ ಮೂವಿದ ವಿತ್ ಕಾನ್ಸಂಟ್ರೇಟ್ ಮಾಡ್ಕೊಂಡು ಎಡ್ಡೆ ಮೂವಿ ಮಾಡಿದೆ. ಪೆಟ್ಟುಂಡು, ಆಕ್ಷನ್ ಉಂಡು, ಬಕ್ಕೆ ಸಾಂಗ್ಸ್ ಎಡ್ಡೆ ಉಂಡು, ಕಾಮಿಡಿ ಎಡ್ಡೆ ಉಂಡು. ಬಕ್ಕ ತುಳುನಾಡದ ಮಾತು ದಿಗ್ಗಜನಕ್ಕೆ ಏರ್ ಮಾತ ಒಂಜಿ ಮಾತ ಪ್ರತಿಯೊಂದು ಸಿನಿಮಾ ತೂಪಾರೆ ಅಕ್ಲು ಮಾತ್ರ ಈ ಸಿನಿಮಾ ಉಂಟು. ಕ್ವಾಲಿಟಿ ವೈಸ್ ಓಲ ಕಾಂಪ್ರಮೈಸ್ ಮಾಡ್ತಿದ್ದ. ನಮ್ಮ ದಕ್ಷಿಣ ಕನ್ನಡ ಫಸ್ಟ್ ರಿಲೀಸ್ ಮಾಡ್ತದೆ, ಜನಕ್ಕೆಲ್ಲ ರಿಪೋರ್ಟ್ ಜೊತೆ ಒಂದು ಬಕ್ಕ ದುಬೈ, ಮುಂಬೈ, ಬ್ಯಾಂಗ್ಳೂರ್ಲ ನಮ್ಮ ರಿಲೀಸ್ ಮಾಡೋ ಪ್ಲಾನ್ ಅಂಚ ನಿಖಿಲ್ ಯಾಕಂದ್ರೆ ನಿಖಿಲ್ ಚೂರು ಜಾಸ್ತಿ ಇಂಟ್ರೆಸ್ಟ್ ಒಂದು ಸಿನಿಮಾದ ಬಗ್ಗೆ ಜಾಸ್ತಿ ಪ್ರಚಾರ ಮಾಡ್ತದೆ, ಜನಕ್ಕೆ ಥಿಯೇಟರ್ ಬರ್ಲಿಕ್ಕೆ ಮಾಡ್ಕೊಡು. ಸುದ್ದಿಗೋಷ್ಠಿಯಲ್ಲಿ ಚೀಫ್ ಕೋಆರ್ಡಿನೇಟರ್ ಸುಧಾಕರ್ ಕುದ್ರೋಳಿ, ಸಹಾಯಕ ಕೋಆರ್ಡಿನೇಟರ್ ಸಂತೋಷ್ ಶೆಟ್ಟಿ, ನಟ ಪ್ರಶಾಂತ್, ಚಲನಚಿತ್ರ ವಿತರಕ ಬಾಲಕೃಷ್ಣ ಶೆಟ್ಟಿ ಗುಕ್ಕಾಡೆ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. ಕರ್ನಾಟಕ ತುರ್ತು ಸೇವೆಗಳು ಸುಳ್ಯ ಅಗ್ನಿಶಾಮಕ ದಳ ವತಿಯಿಂದ ಅಗ್ನಿ ಸುರಕ್ಷತೆ ಮತ್ತು ತುರ್ತು ಸಂದರ್ಭಗಳಲ್ಲಿ ಅವಘಡ ಉಂಟಾದಲ್ಲಿ ತಕ್ಷಣ ಕ್ರಮ ಕೈಗೊಳ್ಳುವ ಕುರಿತು ಅರಿವು ಮೂಡಿಸುವ ಮಾಕ್ ಡ್ರಿಲ್ ಕೆವಿಜಿ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ನಡೆಯಿತು. ಸುಳ್ಯ ನಗರದಲ್ಲಿ ಅಗ್ನಿಶಾಮಕ ವಾಹನದ ಜೊತೆಗೆ ಆಂಬ್ಯುಲೆನ್ಸ್ಗಳ ಸೈರನ್ ಮೊಳಗುತ್ತಾ ಕೆವಿಜಿ ಕ್ಯಾಂಪಸ್ ಕಡೆಗೆ ಸಾಲು ಸಾಲು ಆಂಬ್ಯುಲೆನ್ಸ್ಗಳು ಧಾವಿಸತೊಡಗಿದ್ದವು. ವಿಪತ್ತು ಬಂದ ಸಂದರ್ಭ ಅಗ್ನಿಶಾಮಕ ದಳ ಹಾಗೂ ಇತರೆ ಇಲಾಖೆಗಳು ಯಾವ ರೀತಿಯಲ್ಲಿ ಸ್ಪಂದಿಸುತ್ತಾರೆಂದು ಸಾರ್ವಜನಿಕರಿಗೆ ತಿಳಿಸಲು ಮಾಡಿದ ಅಣುಕು ಕಾರ್ಯಾಚರಣೆಯಾಗಿತ್ತು.
ಸುಳ್ಯದ ಜ್ಯೋತಿವೃತ್ತದಿಂದ ಝೀರೋ ಟ್ರಾಫಿಕ್ನಲ್ಲಿ ಅಗ್ನಿಶಾಮಕ ವಾಹನ ಮತ್ತು ಆಂಬ್ಯುಲೆನ್ಸ್ಗಳು ಸುಳ್ಯ ಮುಖ್ಯ ರಸ್ತೆಯ ಮಾರ್ಗವಾಗಿ ಬಂದು ರಥಬೀದಿ ಮೂಲಕ ಕೆವಿಜಿ ಕ್ಯಾಂಪಸ್ ಕಡೆಗೆ ಹೋದವು. ಅಲ್ಲಿ ವಿದ್ಯಾರ್ಥಿಗಳು ಅಣುಕು ಪ್ರದರ್ಶನದ ಮೂಲಕ ತುರ್ತು ಸಂದರ್ಭದಲ್ಲಿ ಜನಸಾಮಾನ್ಯರು ಯಾವ ರೀತಿಯಲ್ಲಿ ಸ್ಪಂದಿಸಬೇಕೆಂದು ಅಣುಕು ಪ್ರದರ್ಶನದ ಮೂಲಕ ಮಾಹಿತಿ ನೀಡಲಾಯಿತು. ವಿಶೇಷವೆಂದರೆ ಭಯೋತ್ಪಾದನಾ ವಿರೋಧಿ ದಿನವೇ ಈ ಮಾಕ್ ಡ್ರಿಲ್ ಮಾಡುವ ಮೂಲಕ ಜನರಿಗೆ ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ ಪ್ರಮುಖರಾದ ನಾರಾಯಣ್ ಪೂಜಾರ್, ಸಂತೋಷ್ ಫೈರ್ಮ್ಯಾನ್, ಪಿಎಸ್ಐ ಸಂತೋಷ್, ಪಿಎಸ್ಐ ಸರಸ್ವತಿ, ತಹಶೀಲ್ದಾರ್ ಮಂಜುನಾಥ್, ಡಾಕ್ಟರ್ ಉಜ್ವಲ್, ಡಾಕ್ಟರ್ ಸುರೇಶ್ ಕೆಬಿ, ಆರೋಗ್ಯ ಸಹಾಯಕಿ ಜಯಶ್ರೀ ಕೆಎಸ್, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮತ್ತು ತುರ್ತು ಸೇವೆಗಳ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಕೆವಿಜಿ ಅವರ ಇಂಜಿನಿಯರಿಂಗ್ ತಾಂತ್ರಿಕ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಈ ಒಂದು ಅಣುಕು ಪ್ರದರ್ಶನವನ್ನು ನಾವು ಏರ್ಪಡಿಸಲಿಕ್ಕೆ ಬಹಳಷ್ಟು ಸಂತೋಷ ಆಗ್ತದೆ. ಈ ಒಂದು 25-26ನೇ ಸಾಲಿನಲ್ಲಿ ಉಂಟಾಗುವಂಥ ಯಾವುದೇ ರೀತಿಯ ಪ್ರಾಕೃತಿಕ ವಿಕೋಪದಲ್ಲಿ ಸಾರ್ವಜನಿಕರಿಗೆ ನಾವು ಸದಾ ಇರ್ತೇವೆ ಅಂತೇಳಿ ತೋರಿಸುವಂಥ ಒಂದು ಈ ಕಾರ್ಯಕ್ರಮ ಆಗಿದೆ. ಇದರಿಂದ ಬಹಳಷ್ಟು ಸಾರ್ವಜನಿಕರಿಗೆ ಮಾಹಿತಿ ಸಿಕ್ಕಂತಾಗಿದೆ. ನಮ್ಮ ವಿದ್ಯಾರ್ಥಿಗಳು ಮತ್ತು ರೆಸ್ಕ್ಯೂ ಅಲ್ಲಿರುವಂಥ ನಮ್ಮ ತಂಡಗಳಿಗೆ ಒಂದು ಸ್ಫೂರ್ತಿಯನ್ನು ನೀಡಲಿ. ಮುಂದೆ ಯಾವುದೇ ಅನಾಹುತ ಸಂಭವಿಸಿದಂಥ ಸಂದರ್ಭದಲ್ಲಿ ನಾವು ತಾಲೂಕು ಆಡಳಿತ ಇತರೆ ಎಲ್ಲ ಇಲಾಖೆಗಳು ಒಟ್ಟಾಗಿ ಸೇರಿ ಕೆಲಸ ಮಾಡೋಣ ಅಂತ ಹೇಳಿ ಆಶಿಸ್ತಾ ನಾನು ಇಂಜಿನಿಯರಿಂಗ್ನಲ್ಲಿ ಇವತ್ತಿನ ದಿನ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಒಂದು ಯಾವ ರೀತಿ ಒಂದು ಸಂಘರ್ಷದ ಪರಿಸ್ಥಿತಿಯಲ್ಲಿ ಒಂದು ವ್ಯವಸ್ಥೆಯನ್ನು ತೋರಿಸಿಕೊಡುವಂಥ ಅಣುಕು ಪ್ರದರ್ಶನ ಮಾಡುವಂಥ ಒಂದು ಕಾರ್ಯವನ್ನು ಇವತ್ತು ಅಗ್ನಿಶಾಮಕ ದಳ, ಅದೇ ರೀತಿ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಮತ್ತು ನಮ್ಮ ಆರೋಗ್ಯ ಇಲಾಖೆಯವರು, ಎಲ್ಲ ಆಂಬ್ಯುಲೆನ್ಸ್ ಸಂಘದವರು ಇವರೆಲ್ಲ ಸೇರಿಕೊಂಡು ಇವತ್ತು ಎಲ್ರಿಗೊಂದು ಯಾವ ರೀತಿ ಒಂದು ಸಂಕಷ್ಟ ಪರಿಸ್ಥಿತಿಯನ್ನು ಎದುರಿಸುವಂಥದ್ದು ಅಂತ ಹೇಳುವಂಥದ್ದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ನಾವು ಸಂಸ್ಥೆಯ ಪರವಾಗಿ ನಮ್ಮೆಲ್ಲ ಕೃತಜ್ಞತೆಗಳನ್ನು ಕೇಳಿಕೊಳ್ತಿದ್ದೇವೆ. ಅವರಿಗೆ ಒಳ್ಳೆಯ ಎಲ್ಲ ಈ ರೀತಿಯ ಸಮಸ್ಯೆಗಳು ಬರದಿರಲಿ ಅಂತ ಕೂಡ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ. ಪಂಜಾಬಿನಲ್ಲಿ ಕಟ್ಟಡವೊಂದರ 3ನೇ ಮಹಡಿಯಿಂದ ಕೆಳಗೆ ಬಿದ್ದು ಮೃತಪಟ್ಟ ಧರ್ಮಸ್ಥಳ ಗ್ರಾಮದ ಬೋಳಿಯಾರು ನಿವಾಸಿ ಆಕಾಂಕ್ಷ ಅವರ ಪಾರ್ಥಿವ ಶರೀರವನ್ನು ಆಂಬ್ಯುಲೆನ್ಸ್ನ ಮೂಲಕ ಮನೆಗೆ ತರಲಾಗಿದ್ದು ಅಂತ್ಯಕ್ರಿಯೆ ನೆರವೇರಿಸಿದರು. ಮನೆ ಅಂಗಳದಲ್ಲಿ ಮೃತದೇಹದ ವೀಕ್ಷಣೆಗೆ ಅವಕಾಶವನ್ನ ಕಲ್ಪಿಸಲಾಗಿದ್ದು, ನೂರಾರು ಮಂದಿ ಸ್ಥಳೀಯರು ಅಂತಿಮ ದರ್ಶನವನ್ನ ಪಡೆದು ಶ್ರದ್ಧಾಂಜಲಿ ಅರ್ಪಿಸಿದ್ರು. ಆಕಾಂಕ್ಷ ತಂದೆ ಸುರೇಂದ್ರನ್ ನಾಯರ್ ಹಾಗೂ ಅವರ ಸಹೋದರ ಪ್ರಕಾಶ್ ಅವರು ಮನೆಗೆ ಪಾರ್ಥಿವ ಶರೀರವನ್ನ ತಂದು ಅಲ್ಲಿ ಅಂತಿಮ ವಿಧಿಗಳನ್ನು ನೆರವೇರಿಸಿದ್ರು. ಬಳಿಕ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಪಾರ್ಥಿವ ಶರೀರವನ್ನು ಮನೆಯ ಅಂಗಳಕ್ಕೆ ತಂದಾಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ಆಕಾಂಕ್ಷ ಅವರ ತಾಯಿ ಸಿಂಧೂದೇವಿ, ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಸಾಧ್ಯತೆಯಿಲ್ಲ. ಪಂಜಾಬಿನ ಪ್ರೊಫೆಸರ್ ದಂಪತಿ ಸಂಚು ಮಾಡಿ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸಿಂಧೂದೇವಿ ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿದ್ದು ಉಜಿರೆಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಶಾಸಕ ಹರೀಶ್ ಪೂಂಜಾ ಅವರು ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಪ್ರಕರಣದ ಸಮಗ್ರ ತನಿಖೆಗೆ ರಾಜ್ಯ ಗೃಹ ಸಚಿವರ ಮೂಲಕ ಪಂಜಾಬ್ ಸರ್ಕಾರವನ್ನ ಒತ್ತಾಯಿಸುವುದಾಗಿ ಅವರು ಭರವಸೆಯನ್ನ ನೀಡಿದರು. ಬೈಂದೂರಿನ ಜಾಲಾಡಿ ಶ್ರೀ ನಾಗ ಜಟ್ಟಿಗೇಶ್ವರ ಹಾಗೂ ಸಪರಿವಾರ ದೇವಸ್ಥಾನದ ವಾರ್ಷಿಕ ವರ್ಧಂತಿಯು ಸಂಭ್ರಮದಿಂದ ನಡೆಯಿತು. ದಿನಾಂಕ 17ರಂದು ಸಂಜೆ ಗಂಟೆ 6:30ರಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಮತ್ತು ರಾತ್ರಿ 9 ಗಂಟೆಗೆ ಶ್ರೀ ಮಹಾಗಣಪತಿ ಭಜನಾ ಮಂಡಳಿ ಕುಳ್ಳಂಬಳ್ಳಿ ಬರಿಂದ ಕುಣಿತ ಭಜನಾ ಕಾರ್ಯಕ್ರಮ ನಡೆಯಿತು. ದಿನಾಂಕ 18ರಂದು ಬೆಳಿಗ್ಗೆ ಸಾನ್ನಿಧ್ಯದಲ್ಲಿ ನಾಗದರ್ಶನ ಸೇವೆ, ಶ್ರೀದೇವರಿಗೆ ವಿಶೇಷ ಪೂಜೆ, ಅನ್ನ ಸಂತರ್ಪಣೆ, ಧಾರ್ಮಿಕ ವಿಧಿವಿಧಾನಗಳು ಸಾನ್ನಿಧ್ಯದಲ್ಲಿ ಸಂಪನ್ನಗೊಂಡಿತ್ತು.
ಸಂಜೆಯ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸಲಾಯಿತು. ಮಂದರ್ತಿ ಮೇಳದ ಪ್ರಧಾನ ಹಾಸ್ಯಗಾರ ಮಹಾಬಲ ದೇವಾಡಿಗ ಕಮಲಶಿಲೆಯವರನ್ನ ಸನ್ಮಾನಿಸಲಾಯಿತು. ದೇವಸ್ಥಾನಕ್ಕೆ ವಿವಿಧ ರೀತಿಯಲ್ಲಿ ದೇಣಿಗೆ ಕೊಟ್ಟವರನ್ನ ಗುರುತಿಸಿ ಗೌರವಿಸಲಾಯಿತು. ರಾತ್ರಿ ಗಂಟೆ 8ರಿಂದ ಸ್ಥಳೀಯ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ, ರಾತ್ರಿ 9:30ರಿಂದ ಶ್ರೀ ಬೊಬ್ಬರಿಯ ಯಕ್ಷಗಾನ ಕಲಾಸಂಘದ ಸದಸ್ಯರಿಂದ ಯಕ್ಷಗಾನ ಮೈಂದ, ವಿವಿಧ ಕಾಳಗ, ರುಕ್ಯಾವತಿ ಕಲ್ಯಾಣ ಯಕ್ಷಗಾನ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ವಣಸೆ ಹೋಬಳಿ ಕಂದಾಯ ಅಧಿಕಾರಿ ರಾಘವೇಂದ್ರ ದೇವಾಡಿಗ, ಕುಂದಾಪುರ ಕುಲಾಲ ಸಮಾಜ ಸುಧಾರಕ ಸಂಘದ ಅಧ್ಯಕ್ಷ ರಾಘವೇಂದ್ರ ಕುಲಾಲ್, ಹೊಸಕಳೆ ಬೊಬ್ಬರಿಯ ದೈವಸ್ಥಾನದ ಪಾತ್ರೆ ಚಿಕ್ಕ ದೇವಾಡಿಗ, ಉದ್ಯಮಿಗಳಾದ ಮಂಜುನಾಥ್ ಪೂಜಾರಿ, ವಿಜಯ ಪೂಜಾರಿ, ಶ್ರೀ ನಾಗ ಜಟ್ಟಿಗೇಶ್ವರ ದೇವಸ್ಥಾನದ ಅಧ್ಯಕ್ಷ ಉದಯ ದೇವಾಡಿಗ, ಅಧ್ಯಕ್ಷರು ಸರ್ವ ಸದಸ್ಯರು ಶ್ರೀ ನಾಗ ಜಟ್ಟಿಗೇಶ್ವರ ಹಾಗೂ ಸಪರಿವಾರ ದೇವಸ್ಥಾನ ಜಾಲಾಡಿ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶಿಕ್ಷಕ ಕಿರಣ್ ದೇವಾಡಿಗ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಶ್ರೀ ನಾಗ ಜಟ್ಟಿಗೇಶ್ವರ ದೇವಸ್ಥಾನ ಜಾಲಾಡಿ ನಾವು ಇದೊಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಚೆನ್ನಾಗಿ ನಿರ್ವಹಿಸಿದ್ದೇವೆ. ಅದೇ ರೀತಿಯಾಗಿ ಇಂದಿನ ಎಲ್ಲ ನೃತ್ಯ ಕಾರ್ಯಕ್ರಮ ಹಾಗೂ ಯಕ್ಷಗಾನ ಕಾರ್ಯಕ್ರಮಗಳನ್ನು ಕೂಡ ನಿರ್ವಹಿಸಿದ್ದೇವೆ. ಇದು ತುಂಬ ವರ್ಷಗಳಿಂದ ನಾವು ನಡೆಸ್ಕೊಂಡು ಬಂದಿದ್ದು. ಈ ಒಂದು ದೇವರ ಕೃಪೆಗೆ ಎಲ್ಲರೂ ಪಾತ್ರರಾಗಿದ್ದಾರೆ. ಈ ಜಟ್ಟಿಗೇಶ್ವರ ದೇವಸ್ಥಾನದ ವದಂತೋತ್ಸವ ನಿನ್ನೆಯಿಂದ ಪ್ರಾರಂಭವಾಗಿ ಈಗ ರಾತ್ರಿ ತನಕ ಇರ್ತದೆ ಪ್ರೋಗ್ರಾಮ್. ಅದೇ ರೀತಿ ಇವತ್ತಿನ ಅನ್ನ ಸಂತರ್ಪಣೆಯನ್ನು ಸೇವಾಕರ್ತರು ನೀಡಿರ್ತಾರೆ. ಅವರು ತಮ್ಮ ಸಂತಾನ ಪ್ರಾಪ್ತಿಗಾಗಿ ಸನ್ನಿಧಾನದಲ್ಲಿ ಬಂದು ಹರಕೆ ನಿಟ್ಟವಾಗ ಅವರಿಗೆ ಸಂತಾನ ಪ್ರಾಪ್ತಿಯಾಗಿ ಅವರು ಈ ವರ್ಷ ಅನ್ನದಾನವನ್ನು ನೀಡುತ್ತಾರೆ. ಅದೇ ರೀತಿ ಒಂದು ದೇವಸ್ಥಾನ ಕಾರಣಿಕವಾಗಿದ್ದು ಇದು 16ನೇ ವರ್ಷದ ವರ್ಧಂತೋತ್ಸವ ನಾವು ವಿಜೃಂಭಣೆಯಿಂದ ಮಾಡ್ತಾಯಿದ್ದೇವೆ. ಇನ್ನೂ ಕೂಡ ಹಲವು ವರ್ಷಗಳ ತನಕ ಅನ್ನದಾನ ಬುಕ್ ಆಗಿದ್ದು ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರ್ತದೆ. ಶ್ರೀ ನಾಗಯಕ್ಷಿ ಚೌಡೇಶ್ವರಿ, ಮುಖ್ಯವಾಗಿ ಜಟ್ಟಿಗೇಶ್ವರ ಹಾಗೂ ಸಹಪರಿವಾರ ದೇವಸ್ಥಾನ ಜಾಲಾಡಿ. ನಮ್ಮ ಈ ದೇವಸ್ಥಾನವು ಕಳೆದ 16 ವರ್ಷದ ಹಿಂದೆ ಜೀರ್ಣೋದ್ಧಾರಗೊಂಡು ಈ ದಿನ 16ನೇ ವರ್ಷದ ಒಂದು ವರ್ಧಂತೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಇವತ್ತು ಆಚರಣೆ ಮಾಡಿಕೊಂಡಿದ್ದೇವೆ. ಕಳೆದ 16 ವರ್ಷಗಳ ಹಿಂದೆ ಈ ಒಂದು ದೇವಸ್ಥಾನವು ತುಂಬ ಶಿಥಿಲಾವಸ್ಥೆಯಲ್ಲಿದೆ. ಶಿಥಿಲಾವಸ್ಥೆ ಅಂತ ಹೇಳಿದರೆ ಒಂದು ಬನ ಇದೆ, ಆ ಬನದ ಕೆಳಗೆ ಒಂದು ಬಲ್ಲೆಯ ರೀತಿಯಲ್ಲಿದೆ. 16 ವರ್ಷದ ಹಿಂದೆ ಜೀರ್ಣೋದ್ಧಾರಗೊಂಡು ತುಂಬ ಅಭಿವೃದ್ಧಿಯನ್ನು ಹೊಂದಿದೆ ಮತ್ತು ಹೊಂದುತ್ತಲೇ ಇದೆ. ಅಲ್ಲದೆ ಈ ಕ್ಷೇತ್ರ ತುಂಬ ಕಾರಣಿಕ ಕ್ಷೇತ್ರ. ಯಾಕಂತ ಹೇಳಿದರೆ ಹಿಂದೆ ಸ್ಟಾರ್ಟಿಂಗಲ್ಲಿ ಅಷ್ಟಮಂಗಲ ಸಹ ಇಟ್ಟಾಗ ಒಂದು ಶತಮಾನಗಳ ಇತಿಹಾಸವನ್ನು ಸಹ ಹೊಂದಿರುವತಕ್ಕಂಥ ಈ ಒಂದು ಸ್ಥಳ. ಹಿಂದೆ ಋಷಿಮುನಿಗಳು ತಪಸ್ಸು ಮಾಡಿದಂಥ ಒಂದು ಪ್ರತೀತಿ ಕೂಡ ನಮಗೆ ಸಿಕ್ಕಿದೆ. ಇದಲ್ಲದೆ ಅನೇಕ ಕಾರಣಿಕ ಕ್ಷೇತ್ರ ಕೂಡ ಹೌದು. ಇಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡಾಗ ಅವರಿಗೆ ಒಂದು ಫಲ ಲಭಿಸ್ತದೆ. ವಿಶೇಷವಾಗಿ ಇಲ್ಲಿ ಮಕ್ಕಳಾಗದಿದ್ದವರಿಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡಾಗ ಮಕ್ಕಳಾದ ಅದೆಷ್ಟೋ ಉದಾಹರಣೆಗಳು ಕೂಡ ಈ ಸ್ಥಳದಲ್ಲಿ ಇದೆ. ಇದಲ್ಲದೆ ಹಿಂದೆ ಕೂಡ ಇಲ್ಲಿ ಒಂದು ಹಳೆಯದಾದ ಒಂದು ದೊಡ್ಡ ಬಾವಿ ಇದೆ. ಆ ಬಾವಿಯನ್ನು ಕೂಡ ಅದರದೇ ಆದ ಒಂದು ಪ್ರತೀತಿ ಕೂಡ ಇದೆ. ಅಲ್ಲದೆ ಇವತ್ತು ಧಾರ್ಮಿಕ ವಿಧಿವಿಧಾನವಾಗಿ ಅದ್ಧೂರಿಯಾಗಿ ವರ್ಧಂತೋತ್ಸವ ನಡೆದಿದೆ. ಅಲ್ಲದೆ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಇನ್ನಿತರ ಕಾರ್ಯಕ್ರಮಗಳು ಕೂಡ ನಡೆದಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಅತ್ಯಂತ ವೈಭವಯುತವಾಗಿ ವಿಜೃಂಭಣೆಯಿಂದ ಈ ಒಂದು ವರ್ಧಂತೋತ್ಸವ ನಡೆಯಲಿದೆ. ಈ ಒಂದು ದೇವಸ್ಥಾನವನ್ನು ಊರಿನ ಅಕ್ಕಪಕ್ಕದ ಊರಿನ ಹಾಗೂ ಸ್ಥಳೀಯವಾಗಿ ಎಲ್ಲರೂ ನಂಬಿಕೊಂಡು ಆರಾಧಿಸಿಕೊಂಡು ಬಂದಿದ್ದಾರೆ. ಈ ದೇವಸ್ಥಾನವು ನಮ್ಮೆಲ್ಲರ ಆರಾಧ್ಯ ದೇವರು ಕೂಡ ಹೌದು. ಕೇಳಿದ್ದನ್ನು ಒಂದು ಕೊಡುವಂಥ ಒಂದು ದೇವರು ಹೌದು, ಕಾರಣಿಕ ಸ್ಥಳವೂ ಹೌದು. ಜೆಪಿ ಬಡಾಕೆರೆ, B4 ನ್ಯೂಸ್, ಬೈಂದೂರು. ಬೆಹರಿನ್ನ ಆಲಿ ಪರಿಸರದಲ್ಲಿರುವ ಆಲಿ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ನ ಒಳಾಂಗಣ ಕ್ರೀಡಾಂಗಣದಲ್ಲಿ ದ್ವೀಪದ ಬೆಹರಿನ್ ಕುಲಾಲ್ಸ್ ಸಂಘಟನೆ ಆಯೋಜಿಸಿದ್ದ ಮಹಿಳೆಯರ ಥ್ರೋಬಾಲ್ ಹಾಗೂ ಪುರುಷರ ವಾಲಿಬಾಲ್ ಪಂದ್ಯಾಟವು ಬಹಳ ಯಶಸ್ವಿಯಾಗಿ ನಡೆದು ನೆರೆದ ನೂರಾರು ಕ್ರೀಡಾ ಪ್ರೇಮಿಗಳ ಮನಸೂರೆಗೊಂಡಿತು. ಅನಿವಾಸಿ ಕುಲಾಲ ಸಮುದಾಯದ ಸಂಘಟನೆಯಾದ ಬಹರೇನ್ ಕುಲಾಲ್ಸ್ ಸಮಾಜವು ನೋವು ನಲಿವುಗಳಿಗೆ ಸ್ಪಂದಿಸುತ್ತಾ ಇದೀಗ 9ನೇ ವರ್ಷದ ಹೊಸ್ತಿಲಲ್ಲಿದೆ. ಕುಂಭ ಟ್ರೋಫಿ 2025 ಎರಡನೇ ಆವೃತ್ತಿಯಾಗಿದೆ. ದ್ವೀಪದ ಮಹಿಳೆಯರ 6 ಬಲಿಷ್ಠ ಥ್ರೋಬಾಲ್ ತಂಡಗಳು ಹಾಗೂ ಪುರುಷರ ಬಲಿಷ್ಠ 8 ವಾಲಿಬಾಲ್ ತಂಡಗಳು ಕುಂಭ ಟ್ರೋಫಿಗಾಗಿ ಕಣದಲ್ಲಿದ್ದು, ಪ್ರತಿ ತಂಡವು ಮೈನವಿರೇರಿಸುವಂತಹ ಪ್ರದರ್ಶನವನ್ನ ನೀಡಿ ನೆರೆದ ಕ್ರೀಡಾ ಪ್ರೇಮಿಗಳಿಗೆ ಯಥೇಚ್ಛ ಮನೋರಂಜನೆಯನ್ನ ನೀಡಿತು.
ಬಹರೇನ್ ಕುಲಾಲ್ಸ್ನ ಅಧ್ಯಕ್ಷರಾದ ಗಣೇಶ್ ಮಾಂಡ್ಲ ಅವರ ಸಾರಥ್ಯದಲ್ಲಿ ಜರುಗಿದ ಈ ಪಂದ್ಯಾಟಕ್ಕೆ ನಾಡಿನ ಜನಪ್ರಿಯ ವಿದ್ಯಾಸಂಸ್ಥೆಯಾದ ಕುಂಭಶ್ರೀ ರೆಸಿಡೆನ್ಷಿಯಲ್ ಸ್ಕೂಲ್ ಅಂಡ್ ಪಿಯು ಕಾಲೇಜಿನ ಆಡಳಿತ ನಿರ್ದೇಶಕರಾದ ಗಿರೀಶ್ ಕೆಎಚ್ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ದೀಪ ಬೆಳಗಿಸಿ ಪಂದ್ಯಾಟಕ್ಕೆ ಚಾಲನೆಯನ್ನ ನೀಡಿದರು. ಸಂಜೆ ಜರುಗಿದ ಸಮಾರೋಪ ಸಮಾರಂಭದಲ್ಲಿ ಕನ್ನಡ ಸಂಘದ ಅಧ್ಯಕ್ಷರಾದ ಅಜಿತ್ ಬಂಗೇರಾ, ಕನ್ನಡ ಸಂಘದ ಮಾಜಿ ಅಧ್ಯಕ್ಷರುಗಳಾದ ಅಸ್ಟಿನ್ ಸಂತೋಷ್, ರಾಜೇಶ್ ಶೆಟ್ಟಿ, ಅನಿವಾಸಿ ಭಾರತೀಯ ಘಟಕದ ಅಧ್ಯಕ್ಷರಾದ ರಾಜ್ಕುಮಾರ್, ಬಹರೇನ್ ಕುಲಾಲ್ಸ್ನ ನಿಕಟಪೂರ್ವ ಅಧ್ಯಕ್ಷರಾದ ಗುರುಪ್ರಸಾದ್ ಎಕ್ಕಾರ್, ಗೌರವ ಅಧ್ಯಕ್ಷರಾದ ರಾಧಾಕೃಷ್ಣ ಕುಲಾಲ್, ಹಿರಿಯ ಸಲಹೆಗಾರರಾದ ಕೇಶವ್ ಕುಲಾಲ್ ಮುಂತಾದವರು ಸೇರಿದಂತೆ ಇಲ್ಲಿನ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಗಣ್ಯರುಗಳು ವೇದಿಕೆಯಲ್ಲಿ ಪಾಲ್ಗೊಂಡಿದ್ದರು. ದ್ವೀಪದ ಕುಲಾಲ ಸಮುದಾಯದ ಪ್ರೀತಿ, ವಿಶ್ವಾಸ, ಅಭಿಮಾನದ ದ್ಯೋತಕವಾಗಿ ಗಿರೀಶ್ ಕೆಎಚ್ ಅವರನ್ನ ಸನ್ಮಾನಿಸಲಾಯಿತು. ಸನ್ಮಾನಕ್ಕೆ ಉತ್ತರಿಸಿದ ಗಿರೀಶ್ ಅವರು ಕೃತಜ್ಞತೆಯನ್ನ ಅರ್ಪಿಸುತ್ತಾ ಬಹರೇನ್ ಕುಲಾಲ್ಸ್ ಸಂಘಟನೆಯ ಕಾರ್ಯವೈಖರಿಯನ್ನ ಮುಕ್ತ ಕಂಠದಿಂದ ಹೊಗಳಿದ್ರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಗಣ್ಯರುಗಳ ಪರವಾಗಿ ಕನ್ನಡ ಸಂಘದ ಅಧ್ಯಕ್ಷರಾದ ಅಜಿತ್ ಬಂಗೇರಾ ಹಾಗೂ ಕನ್ನಡ ಸಂಘದ ಮಾಜಿ ಅಧ್ಯಕ್ಷರಾದ ಅಸ್ಟಿನ್ ಸಂತೋಷ್ ಅವರು ಮಾತನಾಡಿ, ಇಂತಹ ಪಂದ್ಯಾಟಗಳು ಎಲ್ಲರನ್ನ ಒಂದುಗೂಡಿಸುವಲ್ಲಿ ಮಹತ್ತರವಾದ ಪಾತ್ರವನ್ನ ವಹಿಸುತ್ತದೆ ಎಂದು ಹೇಳಿದರು. ಪಂದ್ಯಾಟಕ್ಕೆ ಪ್ರಾಯೋಜಕತ್ವವನ್ನ ನೀಡಿ ಪ್ರೋತ್ಸಾಹಿಸಿದ ಪ್ರಾಯೋಜಕರುಗಳನ್ನ, ತೀರ್ಪುಗಾರರನ್ನ ಹಾಗೂ ಪಂದ್ಯಾಟದ ಯಶಸ್ಸಿಗಾಗಿ ಸಹಕರಿಸಿದ ಅನೇಕರಿಗೆ ಈ ಸಂದರ್ಭದಲ್ಲಿ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ಮಹಿಳಾ ಥ್ರೋಬಾಲ್ ಪಂದ್ಯಾಟದಲ್ಲಿ ರೋಮನ್ ಕ್ಯಾಥಲಿಕ್ ಬಹರೇನ್ ವಾರಿಯರ್ಸ್ ತಂಡವು ಕುಂಭ ಟ್ರೋಫಿಯನ್ನ ತನ್ನದಾಗಿಸಿಕೊಂಡರೆ, ಕೊಂಕಣ್ ಕರ್ನಾಟಕ ಸೋಷಿಯಲ್ ಕ್ಲಬ್ ಎ ತಂಡವು ದ್ವಿತೀಯ ಸ್ಥಾನವನ್ನು ಪಡೆಯಿತು. ಪುರುಷರ ವಾಲಿಬಾಲ್ ಪಂದ್ಯಾಟದಲ್ಲಿ ಕೊಂಕಣ್ ಜಿಂಜ್ ಫ್ರೆಂಡ್ಸ್ ತಂಡ ಕುಂಭ ಟ್ರೋಫಿಯನ್ನ ತನ್ನ ಮಡಿಲಿಗೆ ಹಾಕಿಕೊಂಡರೆ, ತೀವ್ರ ಪೈಪೋಟಿಯನ್ನ ನೀಡಿದ ಬನ್ಸ್ ಬಹರೇನ್ ತಂಡವು ದ್ವಿತೀಯ ಸ್ಥಾನವನ್ನ ತನ್ನದಾಗಿಸಿಕೊಂಡಿತು. ಪುರುಷರ ವಿಭಾಗದಲ್ಲಿ ಪಂದ್ಯಾಟದ ಶಿಸ್ತುಬದ್ಧ ತಂಡವಾಗಿ ಬಹರೇನ್ ಬಿಲ್ಲವರ್ಸ್ ತಂಡ ಮೂಡಿಬಂದರೆ, ಮಹಿಳೆಯರ ವಿಭಾಗದಲ್ಲಿ ಕೊಂಕಣ್ ಸಿ ಗೈಸ್ ತಂಡವು ಅತ್ಯಂತ ಶಿಸ್ತುಬದ್ಧ ತಂಡ ಪ್ರಶಸ್ತಿಯನ್ನ ಪಡೆಯಿತು. ಅತ್ಯುತ್ತಮ ಥ್ರೋಬಾಲ್ ಸರ್ವರ್ ಆಗಿ ವಿನೋಲಾ, ಅತ್ಯುತ್ತಮ ಥ್ರೋಬಾಲ್ ಆಟಗಾರ್ತಿಯಾಗಿ ವಿಮಲಾ, ಪುರುಷರ ವಿಭಾಗದಲ್ಲಿ ಅತ್ಯುತ್ತಮ ಆಕ್ರಮಣಕಾರಿ ಆಟಗಾರರಾಗಿ ಉಸ್ಸಮ, ಅತ್ಯುತ್ತಮ ಸೆಟ್ಟರ್ ಆಗಿ ನಿತಿನ್, ಮೌಲ್ಯವುಳ್ಳ ಆಟಗಾರರಾಗಿ ರಾಕಿ ಪ್ರಶಸ್ತಿಯನ್ನ ಪಡೆದುಕೊಂಡರು. ಬಹರೇನ್ ಕುಲಾಲ್ಸ್ನ ಅಧ್ಯಕ್ಷರಾದ ಗಣೇಶ್ ಮಾಂಡ್ಲ ಅವರು ಮಾತನಾಡಿ, ಪಂದ್ಯಾಟದ ಯಶಸ್ಸಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆಯನ್ನ ಅರ್ಪಿಸಿದರು. ಕ್ರೀಡಾ ಕಾರ್ಯದರ್ಶಿ ಗಣೇಶ್ ಬಂಜನ್ ಹಾಗೂ ಉಪ ಕ್ರೀಡಾ ಕಾರ್ಯದರ್ಶಿ ಐಶ್ವರ್ಯ ಜಯರಾಜ್ ಪಂದ್ಯಾಟವನ್ನ ಅಚ್ಚುಕಟ್ಟಾಗಿ ಆಯೋಜಿಸಿ ಕಾರ್ಯಕ್ರಮವನ್ನ ನಿರೂಪಿಸಿದರು. Please put your hands together. We have Mr. Karthik Kaushik, Lensman. Capture it, please. ಕಮಲಾಕ್ಷ ಅಮೀನ್, ವಿ4 ನ್ಯೂಸ್, ಬಹರೇನ್. ಶ್ರೀ ಕಲ್ಲುಟ್ಟಿ ದೈವಸ್ಥಾನ ಚೆಂಡ ಮತ್ತು ಪುಳಿಂಚ ಸೇವಾ ಪ್ರತಿಷ್ಠಾನದ ಆಶ್ರಯದಲ್ಲಿ ಯಕ್ಷಗಾನದ ಹಿರಿಯ ಕಲಾವಿದ ನವರಸ ನಾಯಕ ದಿವಂಗತ ಪುಳಿಂಚ ರಾಮಯ್ಯ ಶೆಟ್ಟಿಯವರ ಸ್ಮರಣಾರ್ಥ ಪಂಚಮ ತ್ರೈಮಾಸಿಕ ಪುಳಿಂಚ ಪ್ರಶಸ್ತಿ ಪ್ರದಾನ ಸಮಾರಂಭವು ಮೇ 24ರಂದು ಬಂಟ್ವಾಳ ತಾಲೂಕಿನ ಬಾಳ್ತಿಲದ ಶ್ರೀ ಕಲ್ಲುಟ್ಟಿ ದೈವಸ್ಥಾನ ಚೆಂಡೆಯಲ್ಲಿ ನಡೆಯಲಿದೆ ಎಂದು ಪುಳಿಂಚ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಶ್ರೀಧರ್ ಶೆಟ್ಟಿ ಪುಳಿಂಚ ಹೇಳಿದರು. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತೆಂಕುತಿಟ್ಟಿನ ಹಿರಿಯ ಯಕ್ಷಗಾನ ಕಲಾವಿದ ಬೋಳಾರ ಸುಬ್ಬಯ್ಯ ಶೆಟ್ಟಿ, ಸಂಜಯ್ ಕುಮಾರ್ ಶೆಟ್ಟಿ ಗೋಣಿಬೀಡು ಮತ್ತು ಮಿಜಾರು ತಿಮ್ಮಪ್ಪ 2023-25ನೇ ಸಾಲಿನ ಪುಳಿಂಚ ಪ್ರಶಸ್ತಿಯನ್ನ ಸ್ವೀಕರಿಸಲಿದ್ದಾರೆ. ಖ್ಯಾತ ಹಾಸ್ಯಗಾರ ದಿವಂಗತ ಬಂಟ್ವಾಳ ಜಯರಾಮ್ ಆಚಾರ್ಯರಿಗೆ ಮರಣೋತ್ತರ ಪ್ರಶಸ್ತಿಯನ್ನ ಅವರ ಪತ್ನಿಗೆ ನೀಡಲಾಗುವುದು ಎಂದರು. ಪುತ್ತೂರು ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಮೂಡಬಿದ್ರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ ಮೋಹನ್ ಆಳ್ವ ಅಧ್ಯಕ್ಷತೆ ವಹಿಸಲಿರುವರು. ಹೊಸದಿಗಂತ ಕನ್ನಡ ದಿನಪತ್ರಿಕೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಪಿಎಸ್ ಕೃತಿ ಬಿಡುಗಡೆ ಮಾಡುವರು.
ದೈವಜ್ಞರಾದಂತಹ ಶಶಿಕುಮಾರ್ ಪಂಡಿತ ಅವರು ಚೆಂಡೆ ಕಲ್ಲುರ್ಟಿ ಕ್ಷೇತ್ರದ ಕುರಿತಾದ ತುಳು ಕನ್ನಡ ಭಕ್ತಿಗೀತೆಗಳ ಧ್ವನಿ ಮುದ್ರಿಕೆಯನ್ನ ಬಿಡುಗಡೆಗೊಳಿಸುವರು. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿಗುತ್ತು ಹಾಗೂ ವಿಧಾನ ಪರಿಷತ್ನ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಭಾಗವಹಿಸಲಿದ್ದಾರೆ ಎಂದರು. ಅವರ ಹೆಸರನ್ನು ಶಾಶ್ವತವಾಗಿ ಇರಿಸಿಕೊಳ್ಳಬೇಕೆಂಬ ನಿಟ್ಟಿನಲ್ಲಿ ಸ್ಥಾಪನೆಯಾದಂತಹ ಪುಳಿಂಚ ಸೇವಾ ಪ್ರತಿಷ್ಠಾನ 2013ರಿಂದ ಪ್ರತಿ 3 ವರ್ಷಗಳಿಗೊಮ್ಮೆ ಪುಳಿಂಚ ಸಂಸ್ಮರಣೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಅವರು ತಾನು ಗತಿಸಿ ಹೋಗುವ ಸಂದರ್ಭದಲ್ಲಿ ನೆಲೆಯಾಗಿದ್ದಂತ ಬಂಟ್ವಾಳ ತಾಲೂಕಿನ ಬಾಲ್ಟಿಲ ಗ್ರಾಮದ ಚಿಂಡೆ ಎಂಬಲ್ಲಿ ಕಲ್ಲುರ್ಟಿ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತಾ ಇದೆ. ಈಗಾಗಲೇ 2013ರಿಂದ ಸತತವಾಗಿ 15 ಹಿರಿಯ ಕಲಾವಿದರಿಗೆ ಸನ್ಮಾನವನ್ನು ಪುಳಿಂಚ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗಿದೆ. ಯಕ್ಷಗಾನವಲ್ಲದೆ ಸಮಾಜದಲ್ಲಿ ಸೇವೆ ಮಾಡಿದ ಇನ್ನಿತರರಿಗೆ ಕೂಡ ಪುಳಿಂಚ ಸೇವಾರತ್ನ ಪುರಸ್ಕಾರ ಎಂಬ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. 2014ರಲ್ಲಿ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕೋಳಿ ಅವರ ಸಂಪಾದಕತ್ವದಲ್ಲಿ ದಿವಂಗತರ ಕುರಿತಾದ ಪುಳಿಂಚ ಸ್ಮೃತಿಕೃತಿ ಎಂಬ ಗ್ರಂಥ ಹಾಗೂ ಅವರ ಕುರಿತಾದ ಸಾಕ್ಷ್ಯಚಿತ್ರವನ್ನು ಬಿಡುಗಡೆಗೊಳಿಸಲಾಗಿದೆ. ನಂತರ ಕಳೆದ ವರ್ಷ ಪ್ರಶಸ್ತಿ ಆಯ್ಕೆ ಸಮಿತಿಯ ಸಲಹೆಗಾರ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕೋಳಿ, ಪುಳಿಂಚ ಸೇವಾ ಪ್ರತಿಷ್ಠಾನದ ಕೋಶಾಧಿಕಾರಿ ಪ್ರತಿಭಾ ಶೆಟ್ಟಿ ಪುಳಿಂಚ, ಯಕ್ಷಗಾನ ಸಂಘಟಕ ಜನಾರ್ದನ ಅಮ್ಮುಂಜೆ, ಸತೀಶ್ ಪೂಜಾರಿ ಚೆಂಡೆ ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು. ಏಷ್ಯಾದ ಸಿಂಹಗಳ ಸಂಖ್ಯೆಯು 32.2% ಹೆಚ್ಚಿ ಒಟ್ಟು ಸಂಖ್ಯೆಯು 891ಕ್ಕೆ ಏರಿಕೆಯಾಗಿದೆ ಎಂದು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಹೇಳಿದರು. ಗಿರ್ ಕುರುಚಲು ಕಾಡು ಪ್ರದೇಶವು ಬಹುತೇಕ ಗುಜರಾತ್ನಲ್ಲಿದ್ದು ಸ್ವಲ್ಪ ಮಾತ್ರ ಮಧ್ಯಪ್ರದೇಶ ಹಾಗೂ ಒಂಚೂರು ರಾಜಸ್ಥಾನದತ್ತ ಚಾಚಿದೆ. ಸಹಜವಾಗಿ ಏಷ್ಯಾದ ಸಿಂಹಗಳು ವಾಸಿಸುವ ಒಂದೇ ಒಂದು ಸ್ಥಳ ಇದು. ಉಳಿದಂತೆ ಮೃಗಾಲಯದ ಸಿಂಹಗಳು ಹಾಗೂ ಆಫ್ರಿಕಾದ ಸಿಂಹಗಳು ಇವೆ. ಏಷ್ಯಾದ ಸಿಂಹಗಳು 2020ರಲ್ಲಿ 891ಕ್ಕೆ ಏರಿದೆ. ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯುವ ಸಿಂಹಗಣತಿ ಮುಗಿದಿದೆ ಎಂದು ಮುಖ್ಯಮಂತ್ರಿಯವರು ಮಾಹಿತಿ ನೀಡಿದ್ದಾರೆ. ಮುಖ್ಯವಾಗಿ ಭಾವನಗರ್, ಅಮ್ರೇಲಿ ಮತ್ತು ಜುನಾಗಢ ಜಿಲ್ಲೆಗಳ 58 ತಾಲೂಕುಗಳಲ್ಲಿ ಮೇ 10ರಿಂದ 13ರವರೆಗೆ ಅಧಿಕೃತ ಗಣತಿ ನಡೆದಿದೆ. ಅಮ್ರೇಲಿ ಜಿಲ್ಲೆಯಲ್ಲಿ ಇವು ಹೆಚ್ಚು ಇವೆ. 82 ವಯಸ್ಕ ಗಂಡು, 22 ವಯಸ್ಕ ಹಂತದ ಗಂಡು, 117 ವಯಸ್ಕ ಹೆಣ್ಣು, 35 ವಯಸ್ಕ ಹಂತದ ಹೆಣ್ಣು, 4 ಗುರುತಿಸಲಾಗದ ವಯಸ್ಸಿನ ಸುತ್ತಿನವು. 79 ಮರಿಗಳು ಅಮ್ರೇಲಿ ಜಿಲ್ಲೆಯಲ್ಲಿ ಇವೆ. ಈ ಮರಿಗಳಲ್ಲಿ ಸದ್ಯ 2 ಗಂಡು, 10 ಹೆಣ್ಣುಗಳನ್ನು ಮಾತ್ರ ಗುರುತಿಸಿದ್ದು, ಉಳಿದವುಗಳ ಲಿಂಗ ಪತ್ತೆ ಇನ್ನಷ್ಟೇ ಆಗಬೇಕಿದೆ. ગીરના સિંહનું સંખ્યાબળ ઉત્તર વધતું રહ્યું છે. એ તાજેતરની સિંહ વસ્તી ગણતરીથી પ્રતિફલિત થાય છે. પાછલા વર્ષના આંકડાઓ જોઈએ તો 1995માં કરવામાં આવેલી સિંહની વસ્તી ગણતરીમાં 304 જેટલા સિંહ, વર્ષ 2001માં 327, 5માં 359, 10માં 411, 15માં 523, 20માં 674 અને આજે જે આપણે સંખ્યા જાહેર કરી છે એ અંદાજિત 691, એટલે 891 એટલે ખૂબ સારી રીતે ಬೈಂದೂರಿನ ಶ್ರೀ ರಾಮಕ್ಷತ್ರಿಯ ಸಂಘ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನದಲ್ಲಿ ಶ್ರೀ ಸೀತಾರಾಮಚಂದ್ರ ಕಲ್ಯಾಣೋತ್ಸವ ಹಾಗೂ 20ನೇ ಪ್ರತಿಷ್ಠಾ ವರ್ಧಂತ್ಯೋತ್ಸವವು ಮೇ 31ರಂದು ಸಂಭ್ರಮದಿಂದ ನಡೆಯಲಿದೆ. ಸಾನ್ನಿಧ್ಯದಲ್ಲಿ ಬೆಳಿಗ್ಗೆ ದೇವತಾ ಪ್ರಾರ್ಥನೆ, ಕರ್ಮಾರಂಭ, ಧ್ವಜಾರೋಹಣ, ಪೂರ್ವಾಹ್ನ 12:20ಕ್ಕೆ ಒದಗುವ ಶುಭಲಗ್ನ ಸುಮುಹೂರ್ತದಲ್ಲಿ ಶ್ರೀ ಸೀತಾರಾಮಚಂದ್ರ ಕಲ್ಯಾಣ ಮಂಟಪದಲ್ಲಿ ಶ್ರೀಮದ್ ಸ್ವರ್ಣವಲ್ಲಿ ಮಠಾಧೀಶ ಶ್ರೀ ಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ದಿವ್ಯ ಉಪಸ್ಥಿತಿಯಲ್ಲಿ ವಿದ್ವಾನ್ ವೇದಮೂರ್ತಿ ಕಟ್ಟೆ ತಿಮ್ಮಣ್ಣ ಪರಮೇಶ್ವರ ಭಟ್ಟರ ನೇತೃತ್ವದಲ್ಲಿ ಶ್ರೀ ಸೀತಾರಾಮಚಂದ್ರ ಕಲ್ಯಾಣೋತ್ಸವವು ಸಂಭ್ರಮದಲ್ಲಿ ಜರುಗಲಿದೆ.
18ನೇ ವರ್ಷದ ಶ್ರೀ ಸೀತಾರಾಮಚಂದ್ರ ಕಲ್ಯಾಣೋತ್ಸವದ ಸೇವಾಕರ್ತರಾಗಿ ದಿವಂಗತ ಸುಬ್ರಾಯ ನಾಯಕ್ ಮತ್ತು ದಿವಂಗತ ವಿಲಾಸಿನಿ ನಾಯಕ್ ದೊಡ್ಡ ನಾಯಕರ ಮನೆ ಪಡುವರಿ ಇವರ ಸ್ಮರಣಾರ್ಥ ಗಾಯತ್ರಿ ಮತ್ತು ಕಮಾಂಡರ್ ರಾಜೇಶ್ ಸುಬ್ರಾಯ ನಾಯಕ್ ಮತ್ತು ಮಕ್ಕಳು ದೊಡ್ಡ ನಾಯಕರ ಮನೆ ಕುಟುಂಬಸ್ಥರು ಪಡುವರಿ ಕಾರವಾರ ಆಶಾ ಮತ್ತು ಶ್ರೀ ಗೋಪಾಲಕೃಷ್ಣ ನಾಯಕ್ ಮತ್ತು ಮಕ್ಕಳು ಪಡುವರಿ ದೊಡ್ಡ ನಾಯಕರ ಮನೆ ಕುಟುಂಬಸ್ಥರು ಪಡುವರಿ ಹಾಗೂ ಶ್ರೀಮತಿ ಸರೋಜಿನಿ ಮತ್ತು ಎಂ ಗಣಪತಿ ಮಾಪಾರಿ ಮನೆ ತುಮಕೂರು ಹಾಗೂ ಮಾಪಾರಿ ಮನೆ ಕುಟುಂಬಸ್ಥರು ಪಡುವರೆ ಇವರು ಸೇವಾದಾರರಾಗಿದ್ದಾರೆ. ಸಂದರ್ಭದಲ್ಲಿ ಬೈಂದೂರು ಶ್ರೀರಾಮಕ್ಷತ್ರಿಯ ಸಂಘದ ಶ್ರೀರಾಮಕೃಷ್ಣ ಸಿ ಅಧ್ಯಕ್ಷರು, ಮುಕ್ತೇಶ್ವರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು, ಶ್ರೀರಾಮಕ್ಷತ್ರಿಯ ಯುವಕ ಸಮಾಜದ ಅಧ್ಯಕ್ಷರು ಹಾಗೂ ಸದಸ್ಯರು, ಶ್ರೀರಾಮಕ್ಷತ್ರಿಯ ಮಾತೃ ಮಂಡಳಿಯ ಅಧ್ಯಕ್ಷರು ಮತ್ತು ಸದಸ್ಯರು, ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಓಂ ಶ್ರೀ ಜೈ ಶ್ರೀರಾಮ್. ದಿನಾಂಕ 31/5/25 ಶ್ರೀ ಸೀತಾರಾಮಚಂದ್ರ ದೇವಸ್ಥಾನ ಬೈಂದೂರು ಇಲ್ಲಿ 18ನೇ ವರ್ಷದ ಶ್ರೀ ಸೀತಾರಾಮಚಂದ್ರ ಕಲ್ಯಾಣೋತ್ಸವ ನಡೆಯಲಿಕ್ಕಿದೆ. ಇದರ ಸೇವಾಕರ್ತರಾಗಿ ಶ್ರೀಯುತ ರಾಜೇಶ್ ಸುಬ್ರಾಯ ನಾಯಕ್ ದೊಡ್ಡನಾಯಕರ ಮನೆ ಇವರು ಮಾಡಲಿದ್ದು, ಈ ಕಾರ್ಯಕ್ರಮದಲ್ಲಿ ಸ್ವರ್ಣವಲ್ಲಿಯ ಮಠಾಧೀಶರು ಉಪಸ್ಥಿತರಿದ್ದು ಎಲ್ಲ ವಿಧಿವಿಧಾನವನ್ನು ಅವರ ಮುಂದಾಳತ್ವದಲ್ಲಿ ಕಟ್ಟೆ ಭಟ್ರು ಮಾಡಲಿಕ್ಕಿದ್ದಾರೆ. ಇದಕ್ಕೆ ಸಮಾಜದ ಎಲ್ಲ ಬಾಂಧವರು ಸಂಸಾರ ಸಮೇತರ ಹಾಜರಾಗಬೇಕಾಗಿಯೂ ಬೈಂದೂರಿನ ಹಿಂದೂ ಸಮಾಜದ ಎಲ್ಲ ಸರ್ವ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ದೇವರ ಕೃಪೆಗೆ ಪಾತ್ರರಾಗಿ ಗಂಧ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗಬೇಕಾಗಿ ತಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು. ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ಮಂಗಳೂರಿನಲ್ಲಿ ಕಳೆದ 2 ದಿನಗಳಿಂದ ಉತ್ತಮ ಮಳೆಯಾಗುತ್ತಿದೆ. ಮಳೆಯಿಂದಾಗಿ ಮಂಗಳೂರಿನ ಜನಜೀವನವು ಅಸ್ತವ್ಯಸ್ತಗೊಂಡಿದೆ. ರಾತ್ರಿಯಿಂದಲೇ ನಿರಂತರವಾಗಿ ಮಳೆಯಾಗುತ್ತಿದೆ. ಗಾಳಿ ಸಿಡಿಲಿನ ಅಬ್ಬರ ಇಲ್ಲದೆ ಸಾಧಾರಣ ರೀತಿಯಲ್ಲಿ ಮಳೆ ಸುರಿಯತೊಡಗಿದ್ದು ಮಳೆಗಾಲದ ಅನುಭವ ನೀಡಿದೆ. ನಗರದ ಕೊಟ್ಟಾರ ರಾಜಕಾಲುವೆಯಲ್ಲಿ ಮಳೆ ನೀರು ತುಂಬಿ ತುಳುಕುತ್ತಿದೆ. ಮಳೆ ನೀರು ಸರಾಗವಾಗಿ ಹರಿಯತೊಡಗಿದೆ. ಇನ್ನು ಕೂಳೂರು ಬಸ್ ಸ್ಟ್ಯಾಂಡ್ನಲ್ಲಿ ಮಳೆ ನೀರಿನಿಂದಾಗಿ ಪ್ರಯಾಣಿಕರು ತೊಂದರೆ ಅನುಭವಿಸಿದ್ರು. ಕೂಳೂರು ಬಸ್ ಸ್ಟ್ಯಾಂಡ್ ಕಾವೂರು ಕಡೆಗೆ ಸಂಚರಿಸುವ ಬಸ್ ಸ್ಟ್ಯಾಂಡ್ನಲ್ಲಿ ಜನರಿಗೆ ಬಸ್ಸಿಗೆ ಹತ್ತಲು ಕಷ್ಟವಾಗುತ್ತಿದೆ. ಇಲ್ಲಿ ಮಳೆ ಬಂದ್ರೆ ಹೇಳುವುದೇ ಬೇಡ. ಇದರ ಬಗ್ಗೆ ಸ್ಥಳೀಯ ಕಾರ್ಪೊರೇಟರ್ ಅವರ ಹತ್ತಿರ ಹಲವಾರು ಬಾರಿ ಹೇಳಿದ್ರು ಕೂಡ ಈ ಬಗ್ಗೆ ಗಮನ ಕೊಟ್ಟಿಲ್ಲ. ಇನ್ನು ಮಳೆ ಬಂದರೆ ಬಸ್ ಸ್ಟ್ಯಾಂಡ್ನಲ್ಲಿ ಸಮಸ್ಯೆ ಇದ್ದದೆ. ದಯಮಾಡಿ ಸ್ಥಳೀಯ ಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಕೊಡಿ ಎಂದು ಸ್ಥಳೀಯರ ಆಗ್ರಹವಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಕನ್ನಡದ ಲೇಖಕಿ ಬಾನು ಮುಸ್ತಾಕ್ ಅವರು ಬರೆದಿರುವ ಹಸೀನಾ ಮತ್ತು ಇತರ ಕಥೆಗಳು ಕೃತಿಯ ಇಂಗ್ಲಿಷ್ ಅನುವಾದ ಹಾರ್ಟ್ ಲ್ಯಾಂಪ್ ಕೃತಿಯು ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಗೆ ಭಾಜನವಾಗಿದೆ. ದೀಪಾ ಬಸ್ತೆ ಅವರು ಬಾನು ಅವರ ಕೃತಿಯನ್ನ ಇಂಗ್ಲಿಷ್ಗೆ ಅನುವಾದಿಸಿದ್ರು. ಮೇ 20ರಂದು ತೀರ್ಪು ಆಗಿದ್ದು, ಈ ಬಗೆಗೆ ಬುಧವಾರ ಅಧಿಕೃತ ಘೋಷಣೆಯಾಗಿದೆ. ಬೂಕರ್ ವಿಜೇತ ಕೃತಿಗೆ £50,000 ಬಹುಮಾನವಿದ್ದು, ಅದು ಲೇಖಕಿ ಮತ್ತು ಅನುವಾದಕಿಯ ನಡುವೆ ಸಮಾನ ಹಂಚಿಕೆಯಾಗಿರುತ್ತದೆ. ಶಾರ್ಟ್ ಲಿಸ್ಟ್ಗೆ ಆಯ್ಕೆಯಾಗಿದ್ದ ಕೃತಿಗಳ ಎಲ್ಲ ಲೇಖಕರು ಲಂಡನ್ ಕಾರ್ಯಕ್ರಮಕ್ಕೆ ಆಹ್ವಾನಿತರಾಗಿದ್ದರು. ಅಂತಿಮ ಹಂತಕ್ಕೆ 6 ಕೃತಿಗಳು ಆಯ್ಕೆಯಾಗಿದ್ದವು. ಅವುಗಳಲ್ಲಿ ಬಾನು ಮುಷ್ತಾಕ್ ಅವರ ಕೃತಿ ಗೆದ್ದಿರುವುದು ಕನ್ನಡಕ್ಕೆ ಕೋಡು ಮೂಡಿಸಿದ ವಿಚಾರ ಎನ್ನಬಹುದು. ಹಾರ್ಟ್ ಲ್ಯಾಂಪ್ ಕಳೆದ ವರ್ಷ ಪೆನ್ ಟ್ರಾನ್ಸ್ಲೇಟ್ಸ್ ಪ್ರಶಸ್ತಿಯನ್ನ ಗೆದ್ದಿತ್ತು. ಅಂತಿಮ ಹಂತದಲ್ಲಿ ಆಯ್ಕೆಗೆ 2 ಫ್ರೆಂಚ್ ಮೂಲದ ತಲಾ 1 ಕನ್ನಡ, ಜಪಾನಿ, ಇಟಾಲಿಯನ್, ಡ್ಯಾನಿಷ್ ಕೃತಿಗಳು ಇದ್ದವು. ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.